ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇತಿ ವೈನ್ಯಸ್ಯ ರಾಜರ್ಷೇ ಪ್ರತಿನಂದ್ಯಾರ್ಥವಚಃ ಪೂಜಿತೋ ಅನುಗ್ರಹೀತ್ವೈನಂ ಗಂತುಂ ಚಕ್ರೆ ಅಚ್ಯುತೋ ಮತಿಂ. ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಹೇಳಿದರು, ದೇವೋತ್ತಮ ಪರಮಪುರುಷನು ಪೃಥು ಮಹಾರಾಜನ ಅರ್ಥವತ್ತಾದ ಸ್ತೋತ್ರಗಳನ್ನು ಬಹುವಾಗಿ ಮೆಚ್ಚಿದನು. ಹೀಗೆ ಮಹಾರಾಜನಿಂದ ವಿಹಿತವಾಗಿ ಪೂಜೆಯನ್ನು ಸ್ವೀಕರಿಸಿ ಅವನನ್ನು ಅನುಗ್ರಹಿಸಿ ಅಲ್ಲಿಂದ ತೆರಳಲು ನಿರ್ಧರಿಸಿದನು. ಸೊ ಆಕ್ಚುಲಿ ಸ್ವಲ್ಪ ಸಮಯ ಹಿಂದೆ ಭಗವಾನ್ ವಿಷ್ಣು ಅವರಾಗ್ಲೇ ಹೋಗ್ಬೇಕು ಅಂತಿದ್ರು. ಆದರೂ ಅವರು ಪೃಥು ಮಹಾರಾಜರು, ಸೊ ಅವರ ಆತ್ಮೀಯ ಭಕ್ತರು, ಸೊ ಹಾಗೆ ಅವ್ರು ಹೋಗ್ಲಿಲ್ಲ. ಅವರು ಸೊ ಅಲ್ಲೇ ನಿಂತರು ಅಂತ ಕೇಳಿದ್ರು. ಸೊ ನಂತರ ಪೃಥು ಮಹಾರಾಜರ ಸೊಗಸಾದ ಪ್ರಾರ್ಥನೆಗಳು. ಸೊ ಈ ಪ್ರಾರ್ಥನೆಗಳಲ್ಲಿ ಅವರು ಭಗವಂತನು ಅನುಗ್ರಹ ಕೊಡ್ತೇನೆ ಅಂತ ಹೇಳಿದ್ದ ಯಾವ ಭೌತಿಕವಾದದ್ದನ್ನು ಕೂಡ ಅವರು ನಿರಾಕರಿಸಿ ಅವ್ರು ಕೇವಲ ತಮ್ಮ ಭಕ್ತಿ ಸೇವೆಯಲ್ಲಿ ಅವರು ಮುಂದುವರಿಸಿ ಹೋಗ್ಬೇಕು. ಭಕ್ತಿ ಸೇವೆಯಲ್ಲಿ ಅವರು ನಿತ್ಯವಾಗಿ ಅವರು ನಿರಂತರವಾಗಿ ಮಗ್ನವಾಗಿರ್ಬೇಕು. ಅದನ್ನೇ ಅವರು ಭಗವಂತನಿಂದ ಯಾಚಿಸಿದರು. ಅವರು ಭಗವಂತನಿಗೆ, ನನಗೆ ಎಷ್ಟೋ ಲಕ್ಷಾಂತರ ಕೋಟ್ಯಂತರ ಕಿವಿಗಳು ಬೇಕು ನನಗೆ ನಿನ್ನ ಮಹಿಮೆಗಳನ್ನು ಕೇಳೋದಕ್ಕೆ. ಸೊ ನಿನ್ನ ಭಕ್ತರ ಸಂಘದಲ್ಲಿ ನಿನ್ನ ಮಹಿಮೆಗಳನ್ನು ಕೇಳೋದಕ್ಕೆ. ಸೊ ಆ ರೀತಿ ಅವರು ಭಗವಂತನಿಗೆ ಯಾವ ಭೌತಿಕ ಇಚ್ಛೆಯನ್ನು ವ್ಯಕ್ತಪಡಿಸ್ತಿಲ್ಲ. ಈಗ ಭಗವಂತನು ಅವರಿಂದ ಸಂಪೂರ್ಣ ಸಂತೃಪ್ತನಾಗಿ ಇಲ್ಲಿ ಭಗವಂತನು ಅವರ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಯಸ್ಮಿನ್ ತುಷ್ಟೇ ಜಗತ್ತುಷ್ಟ. ಆಕ್ಚುಲಿ ಭಗವಂತನು ತೃಪ್ತನಾದ್ರೆ ಪ್ರತಿಯೊಬ್ಬರು ತೃಪ್ತರಾಗ್ತಾರೆ. ಸೊ ನಾವು ಸಾಮಾನ್ಯವಾಗಿ ಭೌತಿಕವಾಗಿ ನಾವು ತಗೊಳ್ಳೋ ಕಾರ್ಯ ಹೇಗೆಂದ್ರೆ, ನಾವು ಎಲ್ಲರನ್ನೂ ತೃಪ್ತಿ ಪಡೋ ಒಂದು ಕಾರ್ಯವನ್ನು ನಾವು ಪ್ರಯತ್ನ ಮಾಡ್ತೀವಿ ಬೇರೆ ಬೇರೆ ರೀತಿಯಲ್ಲಿ. ಆದ್ರೆ ಭಗವಂತನ ಮೆಚ್ಚುಗೆ ಮಾಡೋ ಕಾರ್ಯವನ್ನು ನಾವು ಪಕ್ಕಕ್ಕೆ ಇಲ್ಲ. ಸೊ ಇದು ಸೀಕ್ರೆಟ್. ಸೊ ನಾವು ಭಗವಂತನ ತೃಪ್ತಿ ಮಾಡಿದ್ರೆ ಅದರಿಂದ ಪ್ರತಿಯೊಬ್ಬರು ತೃಪ್ತಿ ಆಗ್ಬೋದು, ಪ್ರತಿಯೊಬ್ಬರು ಮೆಚ್ಚುಗೆ ಆಗ್ತಾರೆ. ಹಾಗೆ ಭಕ್ತರಿಗೆ ಅಜಾತ ಶತ್ರು ಅಂತ ಕೂಡ ಕರೀತಾರೆ. ಯಾರು ಅವ್ರಿಗೆ ಶತ್ರುಗಳಿಲ್ಲ, ಶತ್ರುಗಳು ಯಾರು ಹುಟ್ಟಿಲ್ಲ. ಸೊ ಈ ರೀತಿ ಎಲ್ಲ ಹೇಳೋದು. ಸೊ ಇಲ್ಲಿ ಮತ್ತೆ ಶ್ರೀಲ ಪ್ರಭುಪಾದರು ಹಾಗೆ ಹೇಳ್ತಾ ಇರೋದು, 4ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಭಗವಂತನು ಅರ್ಜುನನಿಗೆ ತನ್ನ ಹಿಂದೆ ಇವಾಗ ಭಗವದ್ಗೀತೆಯನ್ನು ಹೇಳಿದ್ದು ಅಂತ ಹೇಳಿದಾಗ ಅರ್ಜುನ ಕೇಳೋ ಪ್ರಶ್ನೆ, ಸೊ ಕೃಷ್ಣ ನೀನು ನಾನು ಒಟ್ಟಿಗೆ ಹುಟ್ಟಿ ಬಂದಿದ್ದೇವೆ, ಆದ್ರೆ ಹೇಗೆ ನೀನು ಹಿಂದೆ ಸೂರ್ಯದೇವನಿಗೆ ಹೇಳಿದೆ ಅಂತ ನಾನು ನಂಬೋದು ಹೇಗೆ? ಆಗ ಭಗವಂತನ ಹೇಳೋದು, ಹೌದು, ನಾನು ನೀನು ಬಹಳ ಬಹಳ ಜನ್ಮಗಳನ್ನ ಹಿಂದೆ ಎತ್ತಿದ್ದೇನೆ, ಆದ್ರೆ ಎಲ್ಲವೂ ಕೂಡ ನನಗೆ ನೆನಪಿದೆ, ನಿನಗೆ ನೆನಪಿಲ್ಲ. ಯಾಕೆ ಅಂದ್ರೆ ನನ್ನ ದೇಹ ದಿವ್ಯವಾಗಿ ನಾನು ನನ್ನ ಅಂತರಂಗ ಶಕ್ತಿಯಿಂದ ಅದನ್ನು ಅವತರಿಸುತ್ತೇನೆ. ಆತ್ಮಮಾಯ ಸಂಭವಾಮಿ ಆತ್ಮಮಾಯ. ಸೊ ಇಲ್ಲಿ ಅದು ಹೇಳ್ತಾ ಇರೋದು ಮಾತು. ಭಗವಂತನೂ ಕೂಡ, ಭಗವಂತನ ಶುದ್ಧ ಭಕ್ತರು ಕೂಡ ಭಗವಂತನ ಆದೇಶವನ್ನು ಪೂರೈಕೆ ಮಾಡಕ್ಕೆ ಭಗವಂತನ ಸ್ಥಾಪಿಸಿದ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಅವರು ಕೂಡ ಬರ್ತಾರೆ. ಆದರೆ ಭೌತಿಕ ಜಗತ್ತಿನಲ್ಲಿ ಅವರು ಒಂದು ರೀತಿಯಲ್ಲಿ ಭೌತಿಕ ದೇಹವನ್ನು ಸ್ವೀಕರಿಸಬೇಕಾಗತ್ತೆ ಆ ತರ. ಆದ್ರೆ ಭಗವಂತನು ಆಧ್ಯಾತ್ಮಿಕ ದೇಹದಲ್ಲೇ ಇರ್ತಾನೆ. ಸೊ ಆದರೂ ಕೂಡ ಅವರ ಚಟುವಟಿಕೆಗಳು ಅಲೌಕಿಕ ಚಟುವಟಿಕೆಗಳು. ಸೊ ಇದು ಅವರು ಭೌತಿಕ ಜಗತ್ತಿನ ಕ್ಲೇಶಗಳಿಗೆ, ಅದರ ನಿಯಮಗಳಿಗೆ, ನಿಬಂಧನೆಗಳಿಗೆ ಅವರು ಒಳಗಾಗೋದು. ಸೊ ಈ ಸಾಮಾನ್ಯ ಉದಾಹರಣೆ ಕೊಡೋದೇನಂದ್ರೆ ಯಾರಾದರೂ ಸರ್ಕಾರದಲ್ಲಿ ಮುಖ್ಯ ವ್ಯಕ್ತಿ, ಅಧ್ಯಕ್ಷನೋ ಪ್ರಧಾನಮಂತ್ರಿನೋ ರಾಜನೋ, ಅವರು ಒಂದು
ಸೆರೆಮನೆ ಒಳಗೆ ಹೋದ್ರೆ ಆ ಸೆರೆಮನೆಯಲ್ಲಿರೋ ವ್ಯಕ್ತಿಗಳೆಲ್ಲ ಅನ್ಕೊಳ್ಬಹುದು, ಓ ಈ ವ್ಯಕ್ತಿನೂ ಕೂಡ ನಮ್ಮ ರೀತಿ ಏನೋ ತಪ್ಪು ಮಾಡಿದ್ದಾರೆ, ಇನ್ನು ತಮ್ಮ ಏನೋ ರೀತಿ ದರೋಡೆ, ಕಳ್ಳತನ, ಕೊಲೆ ಏನೋ ಮಾಡಿದ್ದಾರೆ, ಏನೋ ಪಾಪಕೃತಿಗಳು ಮಾಡಿದ್ರಿಂದ ಅವರು ಕೂಡ ಜೈಲಲ್ಲಿ ಬಂದಿದ್ದಾರೆ. ಇಲ್ಲ, ಅವರು ಅದರಿಂದ ಬರಲಿ. ಸರ್ಕಾರದ ಒಂದು ಹೊಣೆಗಾರಿಕೆ, ಇದು ಒಂದು ಇಲಾಖೆ, ಸೆರೆಮನೆ ಕೂಡ ಅವರ ಇಲಾಖೆ, ಒಂದು ಡಿಪಾರ್ಟ್ಮೆಂಟ್. ಸೊ ಹಾಗೆ ಅವರು ಪ್ರಜೆಗಳ ಮೇಲೆ ಇರೋ ಕಾಳಜಿಯಿಂದ ಅವರು ಬರ್ತಿದ್ದಾರೆ. ಹಾಗೆ ಭಗವಂತನು ಇಲ್ಲಿ ಅವತರಿಸಿ ಬಂದಾಗ ಭಗವಂತನು ನಮ್ಮ ರೀತಿಯಲ್ಲಿ ಅವನು ಒಬ್ಬ ನಮ್ಮ ರೀತಿಯ ವ್ಯಕ್ತಿ ಅಂತ ಭಾವಿಸೋದು, ಅವನು ನಮ್ಮ ರೀತಿಯ ಒಂದು ಈ ಗುಣಗಳ ಪ್ರಭಾವದಲ್ಲಿದ್ದಾನೆ ಅಂತ ಭಾವಿಸೋದು ತಪ್ಪು. ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಇಲ್ಲಿ ಹೇಗೆ ರಾಜನೇ ಅಲ್ಲ, ರಾಜನ ಪ್ರತಿನಿಧಿ ಸರ್ಕಾರದಿಂದ ಯಾರು ಬಂದರೂ ಕೂಡ ಅವರು ಕೂಡ ಈ ಸೆರೆಮನೆಯ ಕಟ್ಟುನಿಟ್ಟಾದ ನಿಯಮ ನಿಬಂಧನೆಗಳಿಗೆ ಒಳಗಾಗಬಹುದು. ಯಾರಾದ್ರೂ ಆಗಿರ್ಬೋದು, ಚಿಕ್ಕ ಅಧಿಕಾರಿ ಇರ್ಬೋದು, ದೊಡ್ಡ ಅಧಿಕಾರಿ ಆಗಿರ್ಬೋದು, ಸರ್ಕಾರದ ಅಧಿಕಾರಿ ಯಾರಾದ್ರೂ. ಸೊ ಬಹಳ ಜನ ಸೆರೆಮನೆ ಒಳಗೆ ಅವರ ಕರ್ತವ್ಯಗಳಿರ್ಬೋದು, ಅವರ ಡ್ಯೂಟಿ ಜವಾಬ್ದಾರಿಗಳಿರ್ಬೋದು. ಸೊ ಅವರು ಕೂಡ ಆ ನಿಯಮ ನಿಬಂಧನೆಗಳಿಗೆ ಒಳಗಾಗ. ಸೊ ಹೀಗೆ ಇಲ್ಲಿ ಹೇಳ್ತಾ ಇರೋದು ಇನ್ನೊಂದು ಮಾತು ಕೂಡ, ಆಚಾರ್ಯರು, ಶುದ್ಧ ಭಕ್ತರು ಭಗವಂತನ ಪರವಾಗಿ ಅವರು ಪ್ರತಿನಿಧಿಸಿ ಅವರು ಧರ್ಮಸ್ಥಾಪನೆಗೆ ಬರೋರು, ಅವರು ಕೂಡ ಈ ನಿಯಮಗಳಿಗೆ ಒಳಗಾಗುವರಲ್ಲ. ಹೇಗೆ ಒಂದು ಸರ್ಕಾರಿಯ ಯಾರೇ ಸಾಮಾನ್ಯ ಒಂದು ಸಿಬ್ಬಂದಿ ಕೂಡ ಅವರು ಕೂಡ ನಾವು ಸರ್ಕಾರಕ್ಕೆ ಕೊಡೋ ಮರ್ಯಾದೆಯನ್ನು ಕೊಡಬೇಕು, ಮತ್ತೆ ಅವರು ಕೂಡ ಸೆರೆಮನೆ ಇದಕ್ಕೆ ನಿಯಮ ನಿಬಂಧನೆಗಳಿಗೆ ಒಳಗಾಗುವುದಲ್ಲ. ಸೊ ಈಗ ಅಚ್ಯುತ ಅಂತ ಕೂಡ ಇಲ್ಲಿ ಭಗವಂತನನ್ನ ಹೇಳ್ತಾ ಇರೋದು. ಸೊ ಭಗವಂತನು ಯಾವಾಗಲೂ ತನ್ನ ಅಂತರಂಗ ಶಕ್ತಿಯಿಂದಲೇ ಅವನು ಅವತರಿಸೋದು. ಇನ್ನೊಂದ್ಸಲ ಓದ್ತೇನೆ ನಾನು. ಈ ಶ್ಲೋಕದ ಅತ್ಯಂತ ಮುಖ್ಯವಾದ ಪದಗಳೆಂದರೆ ಪ್ರತಿನಂದ್ಯಾರ್ಥವತ್ ವಚಃ ಎಂಬುದು. ರಾಜನು ಮಾಡಿದ ಬಹು ಅರ್ಥಗರ್ಭಿತವಾದ ಪ್ರಾರ್ಥನೆಗಳನ್ನು ಪ್ರಭು ಮೆಚ್ಚಿದನು ಎಂಬುದಾಗಿ ಅವು ಸೂಚಿಸುತ್ತವೆ. ಭಕ್ತನು ಭಗವಂತನನ್ನು ಪ್ರಾರ್ಥಿಸುವುದು ಯಾವುದೇ ಲೌಕಿಕ ಪ್ರಯೋಜನಕ್ಕಾಗಿ ಅಲ್ಲ, ಅವನ ಅನುಗ್ರಹಕ್ಕಾಗಿ. ಜನ್ಮ ಜನ್ಮಾಂತರಗಳಲ್ಲೂ ಭಗವಂತನ ಚರಣ ಕಮಲಗಳ ಸೇವೆಯ ಭಾಗ್ಯವು ತನಗೆ ದೊರಕುವಂತಾಗಲಿ ಎಂದು ಅವನು ಬೇಡುತ್ತಾನೆ. ಆದ್ದರಿಂದಲೇ ಚೈತನ್ಯ ಮಹಾಪ್ರಭುಗಳು ಮಮ ಜನ್ಮನಿ ಜನ್ಮನಿ ಎಂಬ ಪದಗಳನ್ನು ಬಳಸುತ್ತಾರೆ. ಜನ್ಮ ಜನ್ಮಗಳಲ್ಲಿ ಎಂದು ಅದರ ಅರ್ಥ. ಏಕೆಂದರೆ ಭಕ್ತನು ಜನ್ಮಗಳು ಮರುಕಳಿಸುವುದನ್ನು ತಡೆ ಬಯಸುವುದೂ ಇಲ್ಲ. ಭಕ್ತನು ಹಲವು ಜನ್ಮಗಳನ್ನೆತ್ತಿ ಈ ಜಗತ್ತಿನಲ್ಲಿ ಪ್ರಕಟವಾಗುತ್ತಾರೆ. ಆದರೆ ಅಂತಹ ಜನನಗಳು ಅಲೌಕಿಕವಾಗಿರುತ್ತವೆ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಪ್ರಭು ಅರ್ಜುನನಿಗೆ ಅವನು ಆ ಮೊದಲು ಅನೇಕ ಜನ್ಮಗಳನ್ನೆತ್ತಿ ಬಂದಿರುವುದು ಹೇಳಿದನು. ಪ್ರಭುವಿಗೆ ಅವೆಲ್ಲ ನೆನಪಿವೆ, ಆದರೆ ಅರ್ಜುನನು ಅವನನ್ನು ಮರೆತಿದ್ದಾನೆ. ಸೊ ಇದು ಭಗವಂತನಿಗೆ ನಮಗೆ ಇರುವ ವ್ಯತ್ಯಾಸ. ಸೊ ನಾವು ಮರ್ತು ಹೋಗ್ಬಿಡ್ತೇವೆ, ಆದ್ರೆ ಭಗವಂತನು ಯಾವತ್ತೂ ಮರೆಯೋದಿಲ್ಲ. ಭಗವಂತನ ಕೃಪೆಯಿಂದ ನಾವು ನೆನಪಿಟ್ಕೊಳ್ಬಹುದು, ನಾವು ಆ ರೀತಿ ನೆನಪು ಬರ್ಬೋದು, ಆದ್ರೆ ಭಗವಂತನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತಃ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ. ಸೊ ಭಗವಂತನಲ್ಲಿ ಅವನು ಸಾಕ್ಷಿ, ಪರಮಾತ್ಮನಾಗಿ ಅವನಿಗೆ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಚಟುವಟಿಕೆಯನ್ನು ಕೂಡ ಅವನಿಗೆ ನೆನಪು, ಅವನಿಗೆ ಮರೆವಿಲ್ಲ. ಸೊ ನಾವು ಮರ್ತು ಬಿಡ್ತೇವೆ. ನಮ್ಮ ದೇಹ ಬದಲಾಗಿದ ತಕ್ಷಣ ನಾವು ಮರ್ತು ಬಿಡ್ತೇವೆ. ಸೊ ದೇಹ ಬದಲಾಗಿದ್ದ ನಂತರವೂ ಅಲ್ಲ, ಈ ಜನ್ಮದಲ್ಲೇ ನಾವು ಪ್ರತಿ ದಿವಸ ನಾವು ಮರಿತಾ ಇರ್ತೀವಿ. ಮರ್ತೋಯ್ತು. ಹೀಗೆ ನಮ್ಮ ಸನ್ನಿವೇಶ. ಆದ್ರೆ ಭಗವಂತನಿಗೆ ಆ ಥರ ಇಲ್ಲ. ಭಗವಂತನಿಗೆ ಸದಾ ಎಲ್ಲವೂ ನೆನಪಿದೆ. ಸೊ ಇಲ್ಲಿ ಅರ್ಜುನನ ಮರೆವು ನಮ್ಮ ರೀತಿಯ ಮರೆವು ಅಲ್ಲ, ಅರ್ಜುನ ಕೂಡ ಭಗವಂತನ ಶುದ್ಧ ಭಕ್ತರು. ಸೊ ಹಾಗೆ ಆದರೂ ಇಲ್ಲಿ ಆ ರೀತಿ ಹೇಳ್ತಾ ಇರೋದು, ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು, ಹಿಂದೊಮ್ಮೆ ನಾನು ಹೇಳಿದ ಭಗವದ್ಗೀತೆ ಸೂರ್ಯದೇವರಿಗೆ ಹೇಳಿದಾಗ ನೀನು ಕೂಡ ಅಲ್ಲಿದ್ದೆ, ಅದು ನೀನು ಮರೆತು ಹೋಗ್ಬಿಟ್ಟಿದ್ದೆ.
ಭಗವಂತನು ಅವನ ಅಂತರಂಗ ಭಕ್ತರು ಭಗವದುದ್ದೇಶ ಸಾಧನೆಗೋಸ್ಕರವಾಗಿ ಅನೇಕ ಸಾರಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ಆ ಜನ್ಮಗಳೆಲ್ಲವೂ ಅಲೌಕಿಕ ಜನ್ಮಗಳಾದುದರಿಂದ ಭೌತಿಕ ಜನನದಂತೆ ಅಲ್ಲಿ ಯಾತನಾಪೂರ್ಣ ಪರಿಸ್ಥಿತಿ ಇರುವುದಿಲ್ಲ. ಸೊ ಯಾತನಾಪೂರ್ಣ ಪರಿಸ್ಥಿತಿ ನಮಗೆ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ. ಈ ಕ್ಲೇಶಗಳು ನಮ್ಮ ಮನಸ್ಸು, ನಮ್ಮ ದೇಹವೇ ನಮಗೆ ನೋವು ಕೊಡುತ್ತೆ. ಬೇರೆ ಜೀವಿಗಳು ನಮಗೆ ನೋವು ಕೊಡ್ತಾರೆ, ಇಲ್ಲ ದೇವತೆಗಳಿಂದ ನಮಗೆ ಪ್ರಾಕೃತಿಕ ನೈಸರ್ಗಿಕ ಯಾತನೆಗಳು ಬರುತ್ತವೆ. ಆದರೆ ಭಗವಂತನಿಗೆ ಯಾವುದೂ ಇರುವುದಿಲ್ಲ. ಆದ್ದರಿಂದಲೇ ಅವು ದಿವ್ಯ ಎನಿಸುತ್ತವೆ. ಭಕ್ತ ಮತ್ತು ಭಗವಂತರ ದಿವ್ಯ ಜನ್ಮಗಳನ್ನು ಕುರಿತು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಭಗವಂತನು ಜನ್ಮ ತಾಳುವುದೇ ಭಕ್ತಿ ಸೇವಾ ಮಾರ್ಗವನ್ನು ಸ್ಥಾಪಿಸುವ ಸಲುವಾಗಿ. ಅದೇ ಪರಿಪೂರ್ಣ ಧರ್ಮ. ಭಕ್ತನು ಜನ್ಮವೆತ್ತುವುದರ ಉದ್ದೇಶ ಆ ಅತ್ಯುತ್ತಮ ಧರ್ಮವನ್ನು ಅಥವಾ ಭಕ್ತಿ ಪಂಥವನ್ನು ಜಗದಾದ್ಯಂತ ಪ್ರಸಾರ ಮಾಡುವುದು. ಪೃಥು ಮಹಾರಾಜನು ಭಕ್ತಿ ಪಂಥವನ್ನು ಪ್ರಸಾರ ಮಾಡಲು ಭಗವತ್ ಶಕ್ತಿ ಅವತಾರವಾಗಿ ಬಂದನು. ಅದೇ ನೆಲೆಯಲ್ಲಿ ಸ್ಥಿರವಾಗಿರುವಂತೆ ಭಗವಂತನು ಅವನಿಗೆ ಅನುಗ್ರಹ ಮಾಡಿದನು. ಸೊ ಮಹಾರಾಜ್ ವೇಣ, ವೇಣ ಪೃಥು ಮಹಾರಾಜರ ತಂದೆ. ಸೊ ಅವರು ಬಂದಾಗ ಸಂಪೂರ್ಣ ಧರ್ಮದ ನಾಶ ಆಗ್ಬಿಟ್ಟಿರುತ್ತೆ. ಸೊ ಅಷ್ಟೊಂದು ಹೋದ ಮಟ್ಟದಲ್ಲಿ ಭಗವಂತನು ಮತ್ತೆ ಪೃಥು ಮಹಾರಾಜರು ಕಳಿಸಿ ಮತ್ತೆ ಸ್ಥಾಪನೆ ಮಾಡಿದ್ರು. ಮತ್ತೆ ಎಷ್ಟೋ ಮಟ್ಟಿಗೆ ಸ್ಥಾಪನೆ ಮಾಡಿದ್ದು ಅಂದ್ರೆ ಅವರು ಎಷ್ಟುವರೆಗೂ ಅವರು ಒಂದು ಆದರ್ಶ ರಾಜ ಒಬ್ಬ ಭಗವಂತನ ಪ್ರತಿನಿಧಿ ಹೇಗಿರ್ಬೇಕು ಅನ್ನೋದು ಅದು ಎಲ್ಲ ಕಾಲಕ್ಕೂ ಆ ರೀತಿ ಅನ್ವಯವಾಗುವ ರೀತಿಯಲ್ಲಿ ಅವರ ಚಟುವಟಿಕೆಗಳು. ಸೊ ಪೃಥು ಮಹಾರಾಜ ಸೊ ಹಾಗಿರುವಾಗ ನಮ್ಮ ದೌರ್ಭಾಗ್ಯ ಒಂದು ರೀತಿ, ಪೃಥು ಮಹಾರಾಜರ ಒಂದು ಇತಿಹಾಸ ಚರಿತ್ರೆ ಅದೆಲ್ಲ ನಾವು ಕೇಳೋದೇ ಇಲ್ಲ. ನಾವು ಭಾಗವತದಲ್ಲಿದೆ, ಎಷ್ಟು ಅಧ್ಯಾಯಗಳಲ್ಲಿ ಎಷ್ಟು ವಿವರವಾಗಿದೆ. ಆದರೆ ನಾವು ಓದುವ ಕೇಳುವ ಗ್ರಂಥಗಳು ಇಲ್ಲಾಂದ್ರೆ ಪುಸ್ತಕಗಳು ವಿವರಣೆನೇ ಇಲ್ಲ. ಪೃಥು ಮಹಾರಾಜ್ ಬಹಳ ಮುಖ್ಯ ಭಗವಂತನ ಪ್ರತಿನಿಧಿ ಅವತಾರ, ಶಕ್ತ್ಯಾವೇಶ ಅವತಾರ. ಸೊ ಈ ಧರ್ಮ ಸ್ಥಾಪನೆಗೆ, ಧರ್ಮ ಹೇಗೆ ಒಬ್ಬ ರಾಜನು, ಹೇಗೆ ಸರಕಾರ ಹೇಗಿರಬೇಕು. ಸೊ ಯಥಾ ರಾಜ ಸದಾ ಪ್ರಜಾ. ಸೊ ರಾಜನು ಆ ರೀತಿ ಇದ್ರೆ, ಸರ್ಕಾರ ಆ ರೀತಿ ಇದ್ರೆ, ಎಲ್ಲ ಜೀವಿಗಳು, ಎಲ್ಲ ಪ್ರಜೆಗಳು ಸಹಜವಾಗಿ ಅವರು ಧರ್ಮಿಷ್ಠರಾಗ್ತಾರೆ. ಸೊ ಇದು ಬಹಳ ಮುಖ್ಯವಾದ ಅವತಾರವೇ ಪೃಥು ಮಹಾರಾಜರ ಅವತಾರ. ಅದೇ ನೆಲೆಯಲ್ಲಿ ಸ್ಥಿರವಾಗಿರುವಂತೆ ಭಗವಂತನು ಅವನಿಗೆ ಅನುಗ್ರಹ ಮಾಡಿದನು. ಹಾಗಾಗಿ ಯಾವುದೇ ಲೌಕಿಕ ವರಗಳನ್ನು ಪಡೆಯಲು ಮಹಾರಾಜನು ನಿರಾಕರಿಸಿದಾಗ ಭಗವಂತನು ಆ ನಿರಾಕರಣೆಯನ್ನು ಬಹುವಾಗಿ ಮೆಚ್ಚಿಕೊಂಡನು. ಈ ಶ್ಲೋಕದ ಇನ್ನೊಂದು ಮುಖ್ಯವಾದ ಪದ ಅಚ್ಯುತ, ಚ್ಯುತಿ ಹೊಂದದವನು ಎನ್ನುವುದು. ಭಗವಂತನು ಈ ಜಗತ್ತಿನಲ್ಲಿ ಕಾಣಿಸಿಕೊಂಡರೂ ಅವನನ್ನು ದೋಷಯುಕ್ತರಾದ ಇತರ ಬದ್ಧಾತ್ಮರಲ್ಲೊಬ್ಬನಾಗಿ ಎಂದಿಗೂ ಪರಿಗಣಿಸಕೂಡದು. ಅವತರಿಸಿದ ಪ್ರಭುವು ತನ್ನ ಆಧ್ಯಾತ್ಮಿಕ ನೆಲೆಯಲ್ಲಿ ಭೌತ ಗುಣಗಳಿಂದ ಅಕಲುಷಿತನಾಗಿ ಉಳಿದಿರುತ್ತಾನೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ತನ್ನ ಅವತಾರದ ಲಕ್ಷಣಗಳನ್ನು ಭಗವಂತನು ಆತ್ಮ ಮಾಯೆಯ ಅಂತರಂಗ ಶಕ್ತಿಯಿಂದ ಸಂಭವಿಸಿದ ಎಂಬ ಉಕ್ತಿಯಿಂದ ವ್ಯಕ್ತಪಡಿಸುತ್ತಾನೆ. ದೋಷರಹಿತನಾದುದರಿಂದ ಈ ಜಗತ್ತಿನಲ್ಲಿ ಹುಟ್ಟಲು ಪ್ರಕೃತಿಯು ಅವನನ್ನು ಬಲಾತ್ಕರಿಸುವುದಿಲ್ಲ. ಅವನು ಅವತರಿಸುವುದು ಧರ್ಮತತ್ವಗಳನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಮರಳಿ ಸ್ಥಾಪಿಸುವ ಸಲುವಾಗಿ ಹಾಗೂ ಮಾನವ ಸಮುದಾಯದಲ್ಲಿ ರಾಕ್ಷಸೀಯ ಪ್ರಭಾವವನ್ನು ದಮನ ಮಾಡುವ ಸಲುವಾಗಿ. ಸೊ ಇದರ ನಂತರ ಈಗ ಈ ಅಧ್ಯಾಯದಲ್ಲಿ ಪೃಥು ಮಹಾರಾಜರು ಅಲ್ಲಿ ನೆಲೆದ ಎಲ್ಲ ದೇವತೆಗಳು, ಗಂಧರ್ವರು, ಎಲ್ಲ ಋಷಿಮಣಿಗಳು ಅವರನ್ನು ಕೂಡ ಪೂಜಿಸುತ್ತಾರೆ. ಅವರನ್ನು ಕೂಡ ತೃಪ್ತಿಪಡಿಸ್ತಾರೆ. ಮತ್ತೆ ಹೇಳ್ತಾರೆ, ಹೀಗೆ ಭಗವಂತನನ್ನು ತೃಪ್ತಿಪಡಿಸಿದ್ರು. ಮತ್ತೆ ಹಾಗಾಗಿ ಅವರು ಆಟೋಮ್ಯಾಟಿಕಲಿ ಎಲ್ಲರೂ ಕೂಡ ಅವರಿಂದ ತೃಪ್ತರು. ಆದರೂ ಕೂಡ ಪ್ರತ್ಯೇಕವಾಗಿ ಕೂಡ ಬೇರೆಯವ್ರನ್ನು ಕೂಡ ಗೌರವಿಸಿದ್ರು. ಸೊ ಅವ್ರಿಗೆ ಆ ರೀತಿ ಅವ್ರಿಗೆ ಬೀಳ್ಕೊಟ್ರು ಅಂತ ಈ ಅಧ್ಯಾಯ ಮತ್ತೆ ತಿಳಿಸುತ್ತೆ. ಹೀಗೆ ಅವರ ಯಜ್ಞದ ಪರಿಪೂರ್ಣತೆ, ಕೊನೆಯ ಯಜ್ಞ ನಾವಿಲ್ಲಿ ನೋಡೋ ರೀತಿಯಲ್ಲಿ ಒಂದು ರೀತಿ ಸಂಪೂರ್ಣ ಆಗ್ಲಿಲ್ಲ ಅಂತ ಅನ್ಕೊಳ್ಬಹುದು ಭೌತಿಕವಾಗಿ. ಇಲ್ಲ, ಇನ್ನ ಸಂಪೂರ್ಣವಾಗಿಂತ ಹೆಚ್ಚು ಆಯ್ತದೆ. ಯಾಕಂದ್ರೆ ಭಗವಂತನೇ ಖುದ್ದಾಗಿ ಬಂದ. ಸೊ ಭಗವಂತನ ಅದರ ಕಂಪ್ಲೀಟ್ ಆದ್ಮೇಲೆ ಭಗವಂತನ
ಬಂದು ಅವರಿಗೆ ಆಶೀರ್ವದಿಸಿದ್ರು ಅಂತ. ಅದು ಕಂಪ್ಲೀಟ್ ಆಗ್ದೇನೆ ಒಂದು ರೀತಿಯಲ್ಲಿ 100ನೇ ಅಶ್ವಮೇಧ ಯಜ್ಞ. ಭಗವಂತನು ಬಂದರು, ಭಗವಂತನು ಬಂದು ಅವರ ಪೃಥು ಮಹಾರಾಜನಿಗೆ ಅವರ ದಿವ್ಯ ಉಪಸ್ಥಿತಿ ಅದರ ಇದನ್ನು ದರ್ಶನವನ್ನು ಕೊಟ್ಟರು. ಮತ್ತೆ ಭಗವಂತನ ಅವರ ಪ್ರಾರ್ಥನೆಗಳನ್ನು ಸ್ವೀಕರಿಸಿದರು. ಮತ್ತೆ ಅವರ ಪ್ರಾರ್ಥನೆಗಳಿಂದ ಭಗವಂತನ ಮೆಚ್ಚುಗೆ ಪಡೆದರು. ಭಗವಂತನು ಮತ್ತೆ ಈ ರೀತಿ ಅವರಿಗೆ ಅನುಗ್ರಹಿಸಿ ಅವರಿಗೆ ಭಗವಂತನ ತನ್ನ ಧಾಮಕ್ಕೆ ಮತ್ತೆ. ಸೊ ಇದು ಪರಿಪೂರ್ಣತೆ ಆಯ್ತು. ಪೃಥು ಮಹಾರಾಜ ಜೀವನವೇ ಪರಿಪೂರ್ಣತೆ ಆಯ್ತು. ಹೀಗೆ ಭಗವಂತನು ಬಂದಿದ್ದರಿಂದ ಒಂದು ರೀತಿ ಏನೇನೋ ಆಯ್ತು. ಇಂದ್ರ ಬಂದು ಅದನ್ನ ನಿಲ್ಲಿಸ್ಬೇಕು ಅಂತ ಎಲ್ಲ ಕುದುರೆಯನ್ನು ಮತ್ತೆ 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 ಅವರು ಕದ್ದು ಹೋಗಿದ್ದು, ಬೇರೆ ಬೇರೆ ಅಧರ್ಮ ಚಟುವಟಿಕೆಗಳನ್ನು ಬೇರೆ ಬೇರೆ ವೇಷಗಳಲ್ಲಿ ಬಂದು ಆ ಸನ್ಯಾಸ ಧರ್ಮಗಳನ್ನು ಆ ರೀತಿ ಒಂದು ಸೃಷ್ಟಿ ಮಾಡಿದ್ದು, ಅದೆಲ್ಲ ಏನೇನೋ ನಡೀತು, ಬಹಳ ಪೈಪೋಟಿ. ಆದ್ರೆ ಕೊನೆಗೆ ಎಲ್ಲ ಶುಭವಾಗಿ ಭಗವಂತನು ಬಂದು ವಿಷ್ಣು ಬಂದು ಎಲ್ಲ ಪೃಥು ಮಹಾರಾಜರು ಸೇರಿದಂತೆ ಎಲ್ಲರಿಗೂ ತನ್ನ ದಿವ್ಯ ಉಪದೇಶಗಳನ್ನು ಕೊಟ್ಟು ಭಗವಂತನು ಮತ್ತೆ ಅವರ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ಈಗ ಭಗವಂತನು ಅಲ್ಲಿಂದ ಹೋಗೋಕೆ ರೆಡಿ. ಹರೇ ಕೃಷ್ಣ. ಇಲ್ಲಿ ನಿಲ್ಲಿಸ್ತೀನಿ. ಇವತ್ತು ಯಾರು ಏನಾದ್ರು ಹೇಳ್ಬೇಕಂದ್ರೆ ಹೇಳಿ ಸೇರಿಸಿ. ಮಾತಾಜಿ ನಿಮಗೆ ಹೋಸ್ಟ್ ಮಾಡ್ಬೇಕಾ?